ಹೆಗಡೆ ಅವ್ರಿಗೆ ನೀವು ಇಲ್ಲಿ ಗೆಲ್ಸಿದ್ರ, ನೀವು MLAಗೆ ವೋಟ್ ಮಾಡ್ತೀರಿ, ನಿಮ್ MLA ನಿಮ್ ಜೊತೆ ಇರ್ತಾರೆ. ನರೇಂದ್ರ ಮೋದಿಜಿ ಅವ್ರ ವಿಚಾರಧಾರ ಏನಿದೆ ಅದು ವಿಚಾರಧಾರ ನಾವು ಎಲ್ಲ ಕಾರ್ಯಕರ್ತ ನಿಮ್ ಜೊತೆ ಕೆಲಸ ಮಾಡಬಹುದು. ಗೋವಾಲಿಂದ ಕೂಡ ನಿಮ್ಗೆ ಸಹಕಾರ ಕೊಡ್ಬೋದು, ಮಹಾರಾಷ್ಟ್ರ ನಮ್ ಸರ್ಕಾರ ಇದೆ ಅಲ್ಲಿಂದ ನಿಮ್ಗೆ ಸಹಕಾರ ಕೊಡ್ಬೋದು. ನೀವು ಎಲ್ಲ ನೋಡ್ಬೇಕ್ರಿ. ನಾನ್ ನಿಮ್ಗೆ ಇದು ಹೇಳ್ಬೇಕು, ನಮ್ಗೆಲ್ಲ ಆಯರ್ ಇಲ್ಲೇ ಕುಂತಾರೆ, ತಂಗಿಯವ್ರು ಕುಂತಾರೆ, ಹುಡುಗರು ಇಲ್ಲೇ ಇದ್ದಾರೆ. ನಿಮ್ಗೆ ಎಲ್ಲ ವಿನಂತಿ ಮಾಡೋದಿಷ್ಟೇ, ಈ ಸತ ಏನಾರ ಆದ್ರ ಈ ದೇಶಪಾಂಡೆಗೆ ಮನೆ ಕಳ್ಸೋ ಕೆಲಸ ನೀವು ಮಾಡ್ಬೇಕು. ನಿಮ್ಗೆ ಏನಾರ ವೇಷ ಆಗ್ಬೇಕಿದ್ರ ನಾವು ಎಲ್ಲ ಗೋವಾ ರಾಜ್ಯ ಇರ್ಲಿ ಏನ್ ಮಹಾರಾಷ್ಟ್ರ ರಾಜ್ಯ ಇರ್ಲಿ ನಿಮ್ಗೆ ಎಲ್ಲಾ ಸಹಕಾರ್ಯ ಕೊಡೋದು ನಮ್ ಜವಾಬ್ದಾರಿ ಇದೆ.